ನಕಲಿ ವಾಹನಗಳನ್ನು ಕಳವು ಮಾಡಿ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದ 4 ಆರೋಪಿಗಳನ್ನು ತಿಪಟೂರು ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ವಾಹನಗಳನ್ನು ಬೆಂಗಳೂರು, ಹೊಸದುರ್ಗ, ಶಿವಮೊಗ್ಗ, ತರೀಕೆರೆ, ದಾವಣಗೆರೆ ಸೇರಿದಂತೆ ಹಲವು ಕಡೆ ಕಳ್ಳತನ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆರೋಪಿಗಳು ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದೆ. ಆರೋಪಿಗಳಿಂದ 10 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದೆ ಓಡಿಸುತ್ತಿದ್ದ ವಾಹನಗಳನ್ನು ತಪಾಸಣೆ ನಡೆಸುತ್ತಿದ್ದ ವೇಳೆ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದು, ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಬೈಕ್ ಕಳವು ಜಾಲದ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಭದ್ರಾವತಿ, ಸಂಜಯ್, ಕಾರ್ತಿಕ್, ಉಮೇಶ್ ಎಂಬುವರು ಬಂಧಿತ ಆರೋಪಿಗಳಾಗಿದ್ದು, ಇವರ ಬಳಿಯಿಂದ 10 ಬೈಕ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಡಿವೈಎಸ್ಪಿ ಸಿದ್ಧಾರ್ಥ ಗೋಯಲ್, ನಗರ ಠಾಣೆ ಇನ್ಸ್ಪೆಕ್ಟರ್ ಶ್ರೀ ಶೈಲಮೂರ್ತಿ, ಸಬ್ ಇನ್ಸ್ಪೆಕ್ಟರ್ ದ್ರಾಕ್ಷಾಯಣಿ ಕೆ, ಎಸ್ಐ ನಿಶಾ ಅಹಮದ್ ಎ, ಶ್ರೀರಾಮನ್, ಪೇದೆಗಳಾದ ಶರತ್, ಕಾಂತರಾಜು ಇದ್ದರು. ವರದಿ ಆನಂದ್, ತಿಪಟೂರು. ಚೆಕ್ ಮಾಡಿದಾಗ ಏನಾಗ್ತದೆ, ಮೇಡಮ್ ಅವತ್ತು ನೈಟ್ ಇದ್ರು, ಸಂಡೇ ಅವತ್ತೇನಾಗ್ತದೆ, ಬೆಂಗಳೂರು ರಿಜಿಸ್ಟ್ರೇಷನ್ ಇದೆ, ಗಾಡಿ ಬರ್ತದೆ, ಅದರಲ್ಲಿ ಒಂದೊಂದು ಗಾಡಿನಲ್ಲಿ ಹುಡುಗರು ಇರ್ತಾರೆ. ಅದರಲ್ಲಿ ನಿಲ್ಲಿಸಿ ಚೆಕ್ ಮಾಡಿದಾಗ ನಿಮ್ ಡಿ.ಎಲ್ ಆರ್ಸಿ ಬುಕ್ ಕೊಡಿ ಅಂದ್ರೆ ಅವರು ಏನು ಕೊಡೋದಿಲ್ಲ, ಇಲ್ಲ ಅಂತ ಹೇಳಿ ಆನಂತರ ಚೆಕ್ ಮಾಡಿ ಆಯ್ತು ಗಾಡಿ ಓಪನ್ ಮಾಡೋ ಡೈಕಿ ಇದನ್ನ ಬಾಕ್ಸ್ ತೆಗೆದಾಗ ಏನಾಗುತ್ತೆ, ಇಲ್ಲಿದ್ದರು ಕೊಡೋಗ್ತಾರೆ. ಯಾವಾಗ ಕೊಡೋಗ್ತಾರೋ ಡೌಟ್ ಆಗ್ತದೆ. ಡೌಟ್ ಇಸ್ಕೊಂಡು ಆನಂತರ ಅವ್ರಿಬ್ಬರು ಸೆಕ್ಯೂರ್ ಮಾಡಿ ಬಂದು ಕೇಳಿದಾಗ ಇದು ಬೆಂಗಳೂರಲ್ಲಿ ನಾವು ಕಳ್ತನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಒಪ್ಕೊಂತಾರೆ. ಮತ್ತೆ ಬೇರೆ ಬೇರೆ ಕಡೆ ಹಿಂಗೆಲ್ಲಿ ಮಾಡಿದ್ದೀರ ಅಂತ ಹೇಳಿದಾಗ ಅವರು ಭದ್ರಾವತಿ, ಅನಂತರ ನಲ್ಲೂರು, ಚನ್ನಗಿರಿ ತಾಲೂಕು, ಬಸವಪಟ್ಟಣ, ಹೊಳೆಹೊನ್ನೂರು ಇಲ್ಲೆಲ್ಲ ಕಳ್ತನ ಮಾಡಿದ್ದೆ ಹೇಳ್ತಾರೆ. ಅನಂತರ ನಾವು ಅವನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ಬಿಟ್ಟು ನಮ್ಮ ಕಸ್ಟಡಿ ತಗೊಂಡು ಬೇರೆ ಬೇರೆ ಕಡೆ ಹೋಗಿ ಎಲ್ಲಾನು ರಿಕವರಿ ಮಾಡ್ಕೊಂಡು 10 ಬೈಕನ್ನ ರಿಕವರಿ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಸಿಬ್ಬಂದಿ ಮತ್ತು ಸಹಾಯ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.